ಪ್ರೀತಿಸಿದ ಹೃದಯ ಮೋಸ ಮಾಡಿದಾಗ ಆಗೋ ನೋವಿಗಿಂತ ಆ ವ್ಯಕ್ತಿ ತೋರಿಸಿದ ಪ್ರೀತಿ ಸುಳ್ಳು ಅಂತ ನಮಗೆ ಗೊತ್ತಾದಾಗ ನಮಗಾಗೋ ನೋವು ತುಂಬಾ ಕ್ರೂರವಾಗಿ ಇರುತ್ತದೆ. ಅದಕ್ಕೆ ಹೇಳೋದು ಪ್ರೀತಿ ಒಂದು ಮಾಯದ ಆಟ ಎಂದು. ಪ್ರೀತಿಸಿ ಯಾರಿಗೂ ಮೋಸವನ್ನು ಮಾಡಬೇಡಿ. ಪ್ರೀತಿ ಕೊಟ್ಟವರಿಗೆ ಸಾಧ್ಯವಾದರೆ ಪ್ರೀತಿಯನ್ನೇ ಕೊಡಬೇಕೇ ಹೊರತು ನೋವು, ಮೋಸ, ಸುಳ್ಳುಗಳನ್ನಲ್ಲ. ನಾವು ಒಬ್ಬರಿಗೆ ಮೋಸ ಮಾಡಿದರೆ ನಮಗೆ ಮೋಸ ಮಾಡುವವರು ಇನ್ನೊಬ್ಬರು ಇದ್ದೇ ಇರುತ್ತಾರೆ ಎನ್ನುವುದನ್ನು ನೀವು ಮರೆಯಬೇಡಿ. ಪ್ರೀತಿ ಎಂದರೆ ಭಿಕ್ಷೆ ಬೇಡುವುದಲ್ಲ, ಮನಸ್ಸಿನಿಂದ ಕೊಡುವುದೇ ಪ್ರೀತಿ. ಅವರು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ರೂ ಕೂಡ ನೀವು ನನ್ನನ್ನೇ ಪ್ರೀತಿ ಮಾಡು, ನಾನು ನಿನ್ನ ತುಂಬ ಹಚ್ಕೊಂಡಿದ್ದೀನಿ ಅಂತ ಪ್ರೀತಿಗಾಗಿ ಅವರೆದುರು ಕಣ್ಣೀರು ಹಾಕಿ ಗೋಗರೆಯಬೇಡಿ. ಆ ಪ್ರೀತಿ ಎಂದಿಗೂ ಶಾಶ್ವತವಲ್ಲ. ಯಾಕೆಂದರೆ ಬಲವಂತವಾಗಿ ಬಂದದ್ದು ಯಾವುದೂ ಕೂಡ ಹೆಚ್ಚು ದಿನ ಉಳಿಯೋದಿಲ್ಲ. ನೆನಪಿರಲಿ, ಪ್ರೀತಿ ಅನ್ನೋದು ತಾನಾಗಿಯೇ ಬರಬೇಕೇ ಹೊರತು ಬಲವಂತವಾಗಿ ಅಲ್ಲ. ಬಲವಂತವಾಗಿ ಬಂದರೆ ಅಲ್ಲಿ ಆ ಪ್ರೀತಿಗೆ ಯಾವ ಬೆಲೆಯೂ ಇರುವುದಿಲ್ಲ. ಪ್ರೀತಿ ಎಂದರೆ ಮುಟ್ಟಲಾಗದ ಮಾಣಿಕ್ಯ, ಪ್ರೀತಿ ಎಂದರೆ ತ್ಯಾಗ, ಪ್ರೀತಿ ಎಂದರೆ ಹೇಳಲಾಗದ ಮೌನ, ಪ್ರೀತಿ ಎಂದರೆ ಜೀವನ. ಅದು ನಿನ್ನೊಂದಿಗೆ ಕೊನೆಯವರೆಗೂ ಜೊತೆಯಾಗಿ ನಡೆಯುವ ಪಯಣ. ಪ್ರೀತಿ ಎನ್ನುವ 2 ಅಕ್ಷರದಲ್ಲಿ 2 ಮನಸ್ಸುಗಳು ಬಿಡಿಸಲಾರದಷ್ಟು ಒಂದಾಗಿರುತ್ತವೆ. ಅವುಗಳನ್ನು ಎಂದಿಗೂ ನಿರಾಸೆಗೆ ದೂಡಬೇಡಿ. ಆ ಪ್ರೀತಿ ನಿಮ್ಮಲ್ಲಿ ಕೊನೆಯವರೆಗೂ ಇರಬೇಕಾದರೆ ನಿಮ್ಮಿಬ್ಬರ ನಡುವೆ ಮೊದಲು ನಂಬಿಕೆ ಅನ್ನೋದು ಗಟ್ಟಿಯಾಗಿ ಇರಬೇಕು. ಯಾರ ಜೊತೆ ನಂಬಿಕೆ ಗಟ್ಟಿಯಾಗಿ ಇರುತ್ತದೆಯೋ ಆ ಪ್ರೀತಿ ಎಂದಿಗೂ ಮೋಸವಾಗುವುದಿಲ್ಲ. ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಯಾರಿಗೂ ಅರ್ಧದಲ್ಲೇ ಮೋಸ ಮಾಡಬೇಡಿ. ಯಾಕಂದರೆ ಅವರು ನಿಮ್ಮ ಮುಂದಿನ ಜೀವನದ ಬಗ್ಗೆ ಸಾಕಷ್ಟು ಕನಸು ಕಟ್ಟಿಕೊಂಡಿರುತ್ತಾರೆ. ಯೋಚಿಸಿ ಪ್ರೀತಿ ಮಾಡಿ, ಆದರೆ ಪ್ರೀತಿಸಿ ನಂತರ ನೀವು ಯೋಚನೆಯನ್ನು ಮಾಡಬೇಡಿ. ಯಾರ ಹೃದಯದಲ್ಲಿ ಪ್ರೀತಿ ಇರುತ್ತೋ ಅವರ ಹೃದಯ ಸದಾ ಪ್ರೀತಿಸಿದವರಿಗಾಗಿ ಸ್ಪಂದಿಸುತ್ತಾ ಇರುತ್ತೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೊಂದು ಮನದಾಳದ ಮೋಟಿವೇಶ್ನಲ್ ಜೊತೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.